ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡಕ್ಕಾಗಿ ನಾವು ಕರ್ನಾಟಕ ರಾಜ್ಯೋತ್ಸವ ಅಭಿಯಾನದ ಅಂಗವಾಗಿ ಇತಿಹಾಸ ಪ್ರಸಿದ್ಧ ಸಾವಿರ ಕಂಬದ ಬಸದಿಯಲ್ಲಿ ಕನ್ನಡ ಗೀತ ಗಾಯನ ಕಾರ್ಯಕ್ರಮದಲ್ಲಿ ತಾಲೂಕಿನ 5 ವಿದ್ಯಾಸಂಸ್ಥೆಗಳ ಸುಮಾರು 1,000 ವಿದ್ಯಾರ್ಥಿಗಳು ಕನ್ನಡ ನಾಡಿನ ಗೀತೆಗಳನ್ನು ಹಾಡಿದರು. ಮೂಡಬಿದರೆಯ ಎಕ್ಸಲೆಂಟ್ ಸಂಸ್ಥೆ, ಡಿಜೆ ಕನ್ನಡ ಮಾಧ್ಯಮ ಶಾಲೆ, ಜೈನ ಪ್ರೌಢಶಾಲೆ, ಡಿಜೆ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಸ್ವಸ್ತಿ ಶ್ರೀ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮೂಡಬಿದರೆ ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಸ್ವಾಮೀಜಿ ಸಂದೇಶವನ್ನ ನೀಡಿ, ಬಹುಭಾಷೆಗಳ ಸಂಗಮವಾಗಿರುವ ನಮ್ಮ ರಾಜ್ಯದಲ್ಲಿ ನಾವು ನಮ್ಮ ಕನ್ನಡ ಭಾಷೆ ಕನ್ನಡವನ್ನ ವಿಶೇಷವಾಗಿ ಪ್ರೀತಿಯಿಂದ ಬಳಸುತ್ತೇವೆ. ನಾವು ಕಲಿಯುತ್ತಿರುವ ಮಾಧ್ಯಮದ ಭಾಷೆಗಳು ಬೇರೆ ಇದ್ರೂ ನಮ್ಮ ನಾಡಭಾಷೆಯ ಬಗ್ಗೆ ವಿಶೇಷ ಒಲವು ಹೊಂದಿರಬೇಕು. ಕನ್ನಡ ನಾಡಗೀತೆ ನಾಡಿನ ಮಹತ್ವ ಸಾರುವ ಗೀತೆಗಳಲ್ಲಿ ವಿಶೇಷ ಅರ್ಥವಿದೆ ಎಂದು ಹೇಳಿದರು. ಸುಂದರವಾದಂತಹ ನಾಡಗೀತೆಯನ್ನು ನಾವೆಲ್ಲ ಸಲ್ಲಿದ್ದೇವೆ. ಒಂದೊಂದು ಪದ್ಯದ ರಚನೆಯಲ್ಲೂ ಕೂಡ ಅದ್ಭುತವಾದಂತಹ ಅರ್ಥ, ರಹಸ್ಯ ಅಡಗಿದೆ. ನಮ್ಮ ಭಾಷೆ ಚಂದದ ಭಾಷೆ, ಸುಂದರವಾದ ಭಾಷೆ, ಮಧುರವಾದ ಭಾಷೆ. ಕವಿಗಳ ಕಾವ್ಯವನ್ನು ಬರೆದಂತ ಅಂಡಯ್ಯನಿಂದ ಈಗಿನ ವರ್ತಮಾನದ ನಮ್ಮವರೆಗೂ ಕೂಡ ನಾವು ಕನ್ನಡವನ್ನೇ ವಿಶೇಷವಾದಂತಹ ಪ್ರೀತಿಯಿಂದ ಮಾಧ್ಯಮದ ಭಾಷೆಯಾಗಿ ಬಳಸುವುದು. ಮೂಡಬಿದರೆ ತಹಶೀಲ್ದಾರ್ ಪುಟ್ಟರಾಜು, ಪುರಸಭೆಯ ಮುಖ್ಯಾಧಿಕಾರಿ ಇಂದು ಎಂ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ದಯಾವತಿ, ಪುರಸಭೆಯ ಸದಸ್ಯೆ ಶ್ವೇತಾ ಪ್ರವೀಣ್, ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವರಾಜು, ಗೀತ ಗಾಯನದ ತಾಲೂಕು ನೋಡಲ್ ಅಧಿಕಾರಿ ಶಿವಾನಂದ್ ಕಾಯ್ಕಿಣಿ ಉಪಸ್ಥಿತರಿದ್ದರು.